ಎಷ್ಟು ನೀನು ನನ್ನನ್ನು ಗೌರವಿಸುತ್ತೀಯಾ ಅಷ್ಟು ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಈ ಮಾತುಗಳು ಬಾಲಯೇಸುವಿನ ಪುಣ್ಯಕ್ಷೇತ್ರವಾದಂತಹ ಬಿಕ್ಕನ್ನಕಟ್ಟೆಗೆ ಸಂಬಂಧಿಸಿದ್ದು. ಹೌದು, ಜನವರಿ ತಿಂಗಳು ಬಂದಾಗ ಬಿಕ್ಕರ್ನಕಟ್ಟೆಯ ಬಾಲಯೇಸುವಿನ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವ ನಮಗೆ ನೆನಪಿಗೆ ಬರುತ್ತೆ. ಈ ವರ್ಷ ಕೂಡ ಇಂತಹ ಹಬ್ಬಕ್ಕೆ ನಾವು ಸಜ್ಜಾಗಿದ್ದೇವೆ. ಕಾರ್ಮೆಲ್ ಕಿರಣ್ ಮೀಡಿಯಾ ವೀಕ್ಷಿಸುವ ಎಲ್ಲ ವೀಕ್ಷಕರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ರೋಷನ್ ಕುಲಶೇಖರ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಭಕ್ತರ ಕಣ್ಮಣಿ ಬಾಲಯೇಸು. ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಈ ಪುಣ್ಯಕ್ಷೇತ್ರದ ನಿರ್ದೇಶಕರಾಗಿರುವ ವಂದನೀಯ ಫಾದರ್ ಸ್ಟೀಫನ್ ಪೆರೇರರವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಫಾದರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಲ್ಲರಿಗೂ ಅಚ್ಚುಮೆಚ್ಚಿನ ತಾಣವಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಂಟನ್ನು ಬೆಸೆದುಕೊಂಡಿರುವ ನಮ್ಮ ರಾಜ್ಯದ, ನಮ್ಮ ದೇಶದ, ಅದೇ ರೀತಿ ಜಗತ್ತಿನ ಹಲವಾರು ಭಕ್ತರು ಬರುವಂತಹ ಪುಣ್ಯಕ್ಷೇತ್ರ. ವರ್ಷಕ್ಕೆ ಒಮ್ಮೆ ಆದರೂ ಈ ಕ್ಷೇತ್ರಕ್ಕೆ ನಾವು ಭೇಟಿ ನೀಡಬೇಕು ಎಂದಾಗ ಈ ಬಾಲಯೇಸುವಿನ ಕ್ಷೇತ್ರದ ಬಗ್ಗೆ ನಾವು ಸಾಕಷ್ಟು ಮಾತಾಡಬೇಕಾಗಿದೆ. ವಿಶೇಷವಾಗಿ ಬಿಕ್ಕನ್ನಕಟ್ಟೆಯ ಈ ವಿಶೇಷ ಸ್ಥಳದ ಬಗ್ಗೆ ಫಾದರ್, ನೀವು ಏನು ಹೇಳ್ತೀರಾ? ಯಾವಾಗ ಇದರ ಉಗಮವಾಯಿತು? ಇದರ ಹಿಂದೆ ಇರುವ ಹಿನ್ನೆಲೆ ಏನು, ಇತಿಹಾಸ ಏನು? ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಫಾದರ್? ಬಾಲಯೇಸುವಿನ ಪುಣ್ಯಕ್ಷೇತ್ರ ಬಿಕ್ಕರ್ನಕಟ್ಟೆ, ಮಂಗಳೂರು. ಇದು ಬಾಲಯೇಸುವಿನ ಒಂದು ಭಕ್ತಿಗೆ, ಆರಾಧನೆಗೆ ಮೀಸಲಾಗಿಟ್ಟಂತ ಒಂದು ಜಾಗ. ಚೆಕ್ ರಿಪಬ್ಲಿಕ್ ನಲ್ಲಿರುವಂತಹ ಒಂದು ಪ್ರಾಗ್ ಎಂಬ ಊರಿನಿಂದ ಈ ಭಕ್ತಿ ಆರಂಭವಾಯಿತು. ಅಲ್ಲಿ ಫರ್ಡಿನೆಂಡ್ ಎರಡನೆಯ ಅರಸ ಇದ್ದ. ಅವನ ವಿರುದ್ಧ ವೈರಿಗಳು ದಾಳಿಯನ್ನ ಮಾಡ್ತಾ ಇರುವಾಗ ಫಾದರ್ ಡೊಮಿನಿಕ್ ಅಂತ ಇದ್ರು. ಅವ್ರು ಹೇಳಿದ್ರು, ನೀನು ಬಾಲಯೇಸುವನ್ನ ಸ್ಮರಿಸಿ ಈ ಯುದ್ಧದಲ್ಲಿ ಮುನ್ನಡೆದು ಹೋಗು. ಅವರಿಗೆ ಆ ಯುದ್ಧದಲ್ಲಿ ಜಯ ಲಭಿಸಿತು. ಈಗ ಲಭಿಸಿದ ಜಯಕ್ಕಾಗಿ ಆತ ಒಂದು ದೇವಾಲಯವನ್ನ ಕಟ್ಟಲಿಕ್ಕೆ ಮುಂದಾಗ್ತಾನೆ. ದೇವಾಲಯವನ್ನ ಕಟ್ಟಿ ಅಲ್ಲಿ ಈ ಬಾಲಯೇಸುವಿನ ಭಕ್ತಿ ಉಗಮವಾಗುತ್ತೆ. ಮತ್ತೆ ರಾಣಿ ಫೆಲಿಕ್ಸೆನ್ ಎನ್ನುವಳಿದ್ಲು. ಅವಳು ಏನ್ ಮಾಡಿದಂದ್ರೆ, ಅವಳಿಗೆ ಯಾರೋ ಕೊಟ್ಟಂತ ಒಂದು ಮರದ ಬಾಲಯೇಸುವಿನ ಪ್ರತಿಮೆಯನ್ನ ಈ ಗುರುಗಳಿಗೆ ಕೊಟ್ಟರು. ಯಾಕಂದ್ರೆ ಆ ಚರ್ಚಿನ ಹತ್ರ ಒಂದು ಕಾರ್ಮೆಲ್ ಮಠವನ್ನ ಸ್ಥಾಪಿಸಲಾಗಿತ್ತು. ಸೊ ಆ ಕಾರ್ಮೆಲ್ ಮಠದಲ್ಲಿದ್ದಂತಹ ಗುರುಗಳಿಗೆ ಈ ಪ್ರತಿಮೆಯನ್ನ ಕೊಟ್ಟರು. ಈ ಗುರುಗಳು ಏನ್ ಮಾಡ್ತಾ ಇದ್ರು, ಈ ಕಾರ್ಮೆಲ್ ಮಠದಲ್ಲಿ ಈ ಬಾಲಯೇಸುವಿನ ಭಕ್ತಿಯನ್ನ ಮಾಡಿ ಅವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ ಇದ್ರು. ಮತ್ತೆ ಈ ಕಾರ್ಮೆಲ್ ಮಠದ ಮೇಲೆ ದಾಳಿ ಆರಂಭವಾಯಿತು. ಪ್ರತ್ಯೇಕವಾಗಿ ಈ ಪ್ರೊಟೆಸ್ಟೆಂಟ್ ಕ್ಯಾಥಲಿಕ್ ಎನ್ನುವಂತಹ ಒಂದು ವಿವಾದದ ಆ ಸಂದರ್ಭದಲ್ಲಿ. ಮಾತ್ರವಲ್ಲ, ಊರಿನಲ್ಲೂ ಭೀಕರ ಈ ಕೋವಿಡ್ ನಂತಹ ಒಂದು ರೋಗ ಇತ್ತು, ಎಲ್ಲರಿಗೆ ಹರಡುವಂತಹ ಒಂದು ರೋಗ. ಇಂಥ ಒಂದು ಭೀಕರ ಕಷ್ಟದ ಸಂದರ್ಭದಲ್ಲಿ ಹಾಗೂ ಯುದ್ಧದ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ, ಈ ಸಂಪೂರ್ಣ ಮಠ ನಾಶವಾಗಿತ್ತು. ಆವಾಗ ಈ ಪ್ರೊಟೆಸ್ಟೆಂಟರು ಏನ್ ಮಾಡಿದ್ರು ಅಂದ್ರೆ, ಈ ಮಠದಲ್ಲಿದ್ದಂತ ಎಲ್ಲಾ ವಸ್ತುಗಳನ್ನು ಅಲ್ಲಿ ಬಿಸಾಡಿದ್ರು. ಸೊ ಬಾಲಯೇಸುವಿನ ಪ್ರತಿಮೆಯು ಕೂಡ ಯಾವುದೊಂದು ಕಸದ ತಿಪ್ಪೆಯಲ್ಲಿ ಚೆಲ್ಲಪಿಲ್ಲಿಯಾಗಿ ಬಿದ್ದಿತ್ತು. ಮತ್ತೆ ಈ ಮಠದ ಪುನರ್ಸ್ಥಾಪನೆಯಾದಾಗ ಫಾದರ್ ಸಿರಿಲ್ ಅಂತ ಇದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಈ ಒಂದು ಪ್ರತಿಮೆಯ ಬಗ್ಗೆ ಅವರಿಗೆ ಗೊತ್ತಿತ್ತು. ಸೊ ಅವರು ಅದನ್ನ ಹುಡುಕ್ಲಿಕ್ಕೆ ಹೋದಾಗ ಅವರಿಗೆ ಒಂದು ಕಸದ ತಿಪ್ಪೆಯಲ್ಲಿ ಈ ಪ್ರತಿಮೆ ಸಿಕ್ಕಿತು. ಸೊ ಅವರು ಅದನ್ನ ಅಲ್ಲಿ ಪ್ರೀತಿಯಿಂದ ನೋಡಿದಾಗ, ಪ್ರತಿಮೆಯನ್ನು ನೋಡಿದಾಗ ಅವರಿಗೊಂದು ಪ್ರಕಟಣೆ ಲಭಿಸಿತು. ಅಂದ್ರೆ ಅವರಿಗೊಂದು ಸ್ವರ ಕೇಳಿತು. ಏನಂದ್ರೆ, ಹೌದು, ನನ್ನ ಮೇಲೆ ಕರುಣೆ ತೋರು, ನಾನು ನಿನಗೆ ಕರುಣೆಯನ್ನ ತೋರುವೆ. ಮಾತ್ರವಲ್ಲ, ಆವಾಗ ಈ ಪ್ರತಿಮೆಯ ಕೈ ಕೂಡ ಮುರಿದಿತ್ತು. ಸೊ ನೀನು ನನಗೆ ಕೈಯನ್ನ ನೀಡು, ನಾನು ನಿನ್ನ ಕೈಯನ್ನ ಬಲಪಡಿಸುವೆ. ಸೊ ಆ ಸ್ವರವನ್ನು ಆಲಿಸಿದಂತ ಇವರು ಫಾದರ್ ಸಿರಿಲ್, ಇವರು ಆ ಪ್ರತಿಮೆಯನ್ನ ಮತ್ತೆ ದೇವಾಲಯದಲ್ಲಿ ತಂದು ಪ್ರತಿಷ್ಠಾಪಿಸಿ ಅಲ್ಲಿ ಈ ಭಕ್ತಿಗೆ ಮತ್ತೆ ಪುನರ್ ಚಾಲನೆಯನ್ನ ನೀಡಿದರು. ಈ ರೀತಿ ಬಾಲಯೇಸುವಿನ ಭಕ್ತಿ ಪ್ರಾಗ್ ದೇಶದಿಂದ ಆರಂಭವಾಗಿ
ಮಂಗಳೂರಿಗೆ ಬಂತು ಮಾತ್ರವಲ್ಲ, ಈಗ ಪ್ರಪಂಚದೆಲ್ಲೆಡೆ ಹರಡಿದೆ. ಓಕೆ, ನಿಜವಾದ ಬಾಲಯೇಸು ಯಾರು? ಗೋದಲಿಯಲ್ಲಿ ಜನಿಸಿದ ಬಾಲಯೇಸುವ, ಪ್ರಾಗದ ಬಾಲಯೇಸುವ? ಅದರಲ್ಲಿ ಏನು ಸ್ಪಷ್ಟನೆ ನೀಡಲಿಕ್ಕೆ ಇಷ್ಟಪಡ್ತೀರಾ ಫಾದರ್ ನೀವು? ಹೇಗೆ ಒಂದು ಮಗು ಹುಟ್ಟಿದಾಗ ಒಂದು ಸಣ್ಣ ಮಗುವಾಗಿರುತ್ತದೆ, ಆಮೇಲೆ ಬಾಲಕನಾಗಿರ್ತಾನೆ, ಪ್ರೌಢಾವಸ್ಥೆ ತಲುಪ್ತೇವೆ, ಆಮೇಲೆ ಮುದಿಪ್ರಾಯವನ್ನು ತಲುಪ್ತೇವೆ. ಈ ರೀತಿ ಒಂದು ಮನುಷ್ಯನ ವಿವಿಧ ಹಂತಗಳು, ಬೆಳವಣಿಗೆ ವಿವಿಧ ಹಂತಗಳು. ಕ್ರಿಸ್ಮಸ್ ಹಬ್ಬದಲ್ಲಿ ಕಾಣುವಂಥದ್ದು ನಾವು ಸಣ್ಣ ಆವಾಗಲೇ ಹುಟ್ಟಿದಂತ ಒಂದು ಮುಗ್ಧ ಬಾಲ ಯೇಸು ಹೇಳ್ಬೋದು, ಅಥವಾ ಮುಗ್ಧತೆಯನ್ನು ಹೊಂದಿರುವಂತ ಯೇಸು. ಆದ್ರೆ ಇಲ್ಲಿ ನಾವು ಬಾಲ ಯೇಸು ಅಂತ ಹೇಳುವಾಗ ಸುಮಾರು ಒಂದು 12 ವರ್ಷ ಅಥವಾ ಒಂದು ಬಾಲಾವಸ್ಥೆಯನ್ನ ತಲುಪಿದಂತ ಒಂದು ಯೇಸು ಅಂತ ಹೇಳ್ಬೋದು. ಆದ್ರೆ ನಾವು ಭಕ್ತಿಯನ್ನ ಮಾಡುವಂಥದ್ದು ಅದು ಯೇಸು ಕ್ರಿಸ್ತರೇ ವಿನ ಬೇರೆ ಯಾರು ಅಲ್ಲ. ಪ್ರಾಗದ ಬಾಲ ಯೇಸು ಯಾಕಂದ್ರೆ ಹೇಳಿದ್ರೆ ಈಗಿನ ಚೆಕ್ ರಿಪಬ್ಲಿಕ್ ನಲ್ಲಿರುವಂತ ಪ್ರಾಗ್ ಪ್ರಾಂತ್ಯದಿಂದ ಹುಟ್ಟಿದ್ದು, ಆದ್ರಿಂದ ಈ ಭಕ್ತಿಗೆ ಪ್ರಾಗದ ಬಾಲ ಯೇಸು ಅಂತ ಕರೀತಾರೆ. ಆದ್ರೆ ಭಕ್ತಿ, ಆಧ್ಯಾತ್ಮಿಕತೆ, ಸ್ಪಿರಿಚುವಾಲಿಟಿ, ಸಂದೇಶ ಎಲ್ಲ ಯೇಸುವಿದ್ದೆ, ಬೇರೆ ಏನಿಲ್ಲ. ಸೊ ಈ ಭಕ್ತಿ, ಪ್ರಾಗದ ಬಾಲಯೇಸುವಿನ ಭಕ್ತಿ ನಮ್ಮ ಬೆಕ್ಕನಕಟ್ಟೆಯಲ್ಲಿ ಯಾವಾಗ ಹುಟ್ಟಿಕೊಂಡಿತ್ತು? ಅದಕ್ಕೆ ಯಾವಾಗ ನೀವು ಮುನ್ನುಡಿ ಕೊಟ್ರಿ? ಸೊ ನಂತರ ಈ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರವಾಗಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೇನೆ ಒಂದು ಪರಿಪೂರ್ಣ ಒಂದು ಗೌರವವಾದ ಸ್ಥಾನವನ್ನು ಈ ಬೆಕ್ಕನಕಟ್ಟೆಯ ಒಂದು ಬಾಲಯೇಸುವಿನ ಕ್ಷೇತ್ರ ತಂದುಕೊಟ್ಟಿದೆ. ಇದರ ಬಗ್ಗೆ ಏನು ಹೇಳ್ತೀರಾ? 1947 ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ಸಂದರ್ಭದಲ್ಲಿ ಬೆಲ್ಜಿಯಂನಿಂದ ಕಾರ್ಮೆಲ್ ಗುರುಗಳು ಬಂದರು. ಈ ಬಾಲಯೇಸುವಿನ ಭಕ್ತಿ ಕಾರ್ಮೆಲ್ ಸಭೆಯ ಒಂದು ಭಕ್ತಿ. ಅಂದ್ರೆ ನಾವೆಲ್ಲೆಲ್ಲಿ ಕಾರ್ಮೆಲ್ ಸಭೆಯ ಗುರುಗಳಿರ್ತೇವೆ ಅಲ್ಲಿ ಈ ಬಾಲಯೇಸುವಿನ ಭಕ್ತಿ ಇದೆ. ಯಾಕಂದ್ರೆ ನಮ್ಮ ಸಂತರು ಪ್ರತ್ಯೇಕವಾಗಿ ಅವಿಲದ ಸಂತ ತೆರೇಜಾ, ಮತ್ತೆ ಕಿರಿಯ ಪುಷ್ಪ ಸಂತ ತೆರೇಜಾ, ಶಿಲುಬೆಯ ಸಂತ ಯೋಹಾನ, ಇವರೆಲ್ಲರೂ ನಮ್ಮ ಕಾರ್ಮೆಲ್ ಸಭೆಯ ಶ್ರೇಷ್ಠ ಸಂತರು. ಸೊ ಅವರಲ್ಲಿ ಕೂಡ ಈ ಭಕ್ತಿ ಇತ್ತು. ಆದ್ದರಿಂದ ಈ ಬಾಲಯೇಸುವಿನ ಭಕ್ತಿ ಕಾರ್ಮೆಲ್ ಸಭೆಯ ವಿಶೇಷ ಭಕ್ತಿ. ಸೊ ಎಲ್ಲೆಲ್ಲಿ ಕಾರ್ಮೆಲ್ ಸಭೆಯ ಗುರುಗಳಿದ್ದಾರೆ ಅಲ್ಲಿ ಭಕ್ತಿ ಇದೆ. ಸೊ ಇಲ್ಲಿಗೆ 1947ನೇ ಇಸವಿಯಲ್ಲಿ ಈ ಕಾರ್ಮೆಲ್ ಸಭೆಯ ಗುರುಗಳು ಬಂದಾಗ ಅವರು ಈ ಭಕ್ತಿಯನ್ನು ತಂದ್ರು. ಆಮೇಲೆ 1954 1954ರಲ್ಲಿ ಇಲ್ಲಿ ಈ ಬಿಕರ್ನಕಟ್ಟೆಯಲ್ಲಿ ಸಂತ ಜೋಸೆಫರ ಮಠವನ್ನ ಸ್ಥಾಪಿಸಲಾಯಿತು. ಹಾಗೆ ಇಲ್ಲಿ ಸಣ್ಣ ಒಂದು ನಮ್ಮ ಮಠದಲ್ಲಿ ಹೇಗೆ ನಮ್ಮ ಮನೆಯಲ್ಲಿ ಒಂದು ಪ್ರಾರ್ಥನೆ ಕೊಠಡಿ ಅಂತ ಇದೆ, ಅದೇ ರೀತಿ ಪ್ರತಿಯೊಂದು ಮಠದಲ್ಲಿ ಒಂದು ಚಾಪಲ್ ಅಂತ ಇದೆ, ಪ್ರಾರ್ಥನೆ ಕೋಣೆ. ಅಲ್ಲಿ ಈ ಭಕ್ತಿಯನ್ನ ಆರಂಭಿಸಲಾಯಿತು. ಆವಾಗ ಏನಾಯ್ತಂದ್ರೆ ಇಲ್ಲಿಯ ಸುತ್ತಮುತ್ತಲಿನ ಒಂದು 4-5 ಸ್ಥಳೀಯ ಒಂದು 5-6 ಕುಟುಂಬದವರು ಮಾತ್ರ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಬರ್ತಾ ಇದ್ರು. ಈ ರೀತಿ 1954 ಅಂತ ಹೇಳ್ಬೋದು, ಆ ಇಸುವಿಯಲ್ಲಿ ಬಿಕರ್ನಕಟ್ಟೆಯಲ್ಲಿ ಈ ಬಾಲಯೇಸುವಿನ ಭಕ್ತಿ ಹುಟ್ಟಿಕೊಂಡಿತು. ಆಮೇಲೆ ಕ್ರಮೇಣವಾಗಿ ಅದು ಬೆಳೀತಾ ಹೋಯಿತು. ಆಮೇಲೆ 1996 ಜನವರಿ 11ರಂದು ಈಗ ನಾವೇನ್ ಕಾಣ್ತಾ ಇದ್ದೇವೆ ಈ ಭವ್ಯ ಬಾಲಯೇಸುವಿನ ಪುಣ್ಯಕ್ಷೇತ್ರ ಆಶೀರ್ವಚನಗೊಂಡಿತು. ಅಂದಿನ ಧರ್ಮಾಧ್ಯಕ್ಷರಾದಂತ ಅತಿ ವಂದನೆಯ ಬೇಸಿಲ್ ಸಲ್ವದೋರ್ ಡಿಸೋಜಾ ಇವರು ಈ ಪುಣ್ಯಕ್ಷೇತ್ರವನ್ನ ಲೋಕಾರ್ಪಣೆ ಮಾಡಿದ್ರು. ಹೌದು. ಆವಾಗ ನಾನು ಹೇಳಿದೆ 4-5 ಕುಟುಂಬದವರು ಮಾತ್ರ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಇವಾಗ ಪ್ರತಿದಿನ ಸಾವಿರಾರು ಜನರು ಬರ್ತಾರೆ. ಮಾತ್ರವಲ್ಲ, ಪ್ರತಿ ಗುರುವಾರದಂದು ಇಲ್ಲಿ 9 ಪೂಜೆಗಳಿವೆ. ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 7:30 ತನಕ ಬಲಿ ಪೂಜೆಗಳು ಸುಮಾರು 1.5 ಗಂಟೆಯ ಆ ಒಂದು ಅಂತರದಲ್ಲಿ ನಡೀತಾ ಇದೆ. ಕೊಂಕಣಿಯಲ್ಲಿದೆ, ಕನ್ನಡದಲ್ಲಿ ಬಲಿಪೂಜೆ ಇದೆ, ಇಂಗ್ಲಿಷ್ ನಲ್ಲಿದೆ. ಈ ರೀತಿ ವಿವಿಧ ಭಾಷೆಯಲ್ಲಿ ಜನರು ಬಂದು ಇಲ್ಲಿ ಬಾಲಯೇಸುವಿನ ಭಕ್ತಿಯನ್ನ ಆ ಒಂದು ವ್ಯಕ್ತಪಡಿಸ್ತಾರೆ. ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ಭಾಗವಹಿಸಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ, ಆಶೀರ್ವಾದಗಳನ್ನ ಬೇಡಿಕೊಂಡು ಹೋಗ್ತಾರೆ. ಓಕೆ, ಅದು ಕೇಳಬೇಕು. ಹಾಗಾದರೆ 70 ವರ್ಷ ಅಥವಾ 7 ದಶಕಗಳ ಹಿಂದೆ ಆರಂಭವಾದಂತಹ ಒಂದು ಈ ಭಕ್ತಿ ಅಥವಾ ಬಾಲಯೇಸುವಿನ ಆರಾಧನೆ ಏನು ಒಂದು ಕ್ಷೇತ್ರ ಆಗಬೇಕಾದ್ರೆ ನಿಜವಾಗಿ ಹೇಳ್ತಾರೆ ಅದು ಜನರು ಒಪ್ಪಿಕೊಳ್ಬೇಕಂತೆ. ಸೊ ಜನರ ಅದರ ಒಂದು ಕ್ಷೇತ್ರವನ್ನು ಮಾಡಿಸ್ಬೇಕಂತೆ, ನಾವಾಗಿ ಅದನ್ನು ಮಾಡಿಸುವುದಲ್ಲ. ಆದರೆ ನಮ್ಮ ಬೆಕ್ಕನಕಟ್ಟೆಯಲ್ಲಿರುವ ಬಾಲಯೇಸುವಿನ ಪುಣ್ಯಕ್ಷೇತ್ರ ಇತರ ಪುಣ್ಯಕ್ಷೇತ್ರಗಳಿಗಿಂತ ವಿಭಿನ್ನವಾದುದು. ಈ ಯೇಸು ಕ್ರಿಸ್ತರಿಗೆ ನಾವು ಅರ್ಪಿಸಿದಂತ ಈ ಪುಣ್ಯಕ್ಷೇತ್ರ, ಅದರಲ್ಲೇ ನಾವು ಹೇಳುವಂಥದ್ದು ಪ್ರತ್ಯೇಕವಾಗಿ ಯೇಸು ಕ್ರಿಸ್ತರ ಆ ಬಾಲ್ಯಾವಸ್ಥೆಗೆ ಸಮರ್ಪಿಸಿದಂತ ಪುಣ್ಯಕ್ಷೇತ್ರ. ಯಾಕಂದ್ರೆ ಯೇಸು ಕ್ರಿಸ್ತರೇ ತಮ್ಮ ಶುಭ ಸಂದೇಶದಲ್ಲಿ ಹೇಳಿದಿದೆ, ನೀವು ಚಿಕ್ಕ ಮಕ್ಕಳಂತೆ ಆಗದಿದ್ದಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನ ಸೇರ್ಲಿಕ್ಕೆ ಸಾಧ್ಯವಿಲ್ಲ.
ಚಿಕ್ಕ ಮಕ್ಕಳಂದ್ರೆ ನಾವು ಮತ್ತೆ ತಾಯಿ ಹೊಟ್ಟೆಯೊಳಗೆ ಹೋಗ್ಬೇಕು, ಬಾಲ್ಯಾವಸ್ಥೆಗೆ ಬರ್ಬೇಕು. ಹೌದು, ಮಕ್ಕಳಂತೆ ಮಾಡ್ಬೇಕು ಅಂತ ಅರ್ಥ ಅಲ್ಲ. ಬದಲಾಗಿ ಮಕ್ಕಳಲ್ಲಿರುವಂತಹ ಮುಗ್ಧತೆ, ಮಕ್ಕಳಲ್ಲಿರುವಂತಹ ಪ್ರಾಮಾಣಿಕತೆ, ಮಕ್ಕಳಲ್ಲಿ ಇರುವಂತಹ ಒಂದು ಗುಣಗಳು, ಇವೆಲ್ಲವನ್ನ ನಮ್ಮ ಮನಸ್ಸಿನಲ್ಲಿ ಮೈಗೂಡಿಸಿದ್ರೆ ನಾವು ದೇವರ ಸಾಮ್ರಾಜ್ಯವನ್ನ ಸೇರಿಸಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಬೆಳೀತಾ ಇರುವಾಗ ಅನೇಕ ಮುಖವಾಡಗಳನ್ನ ಹಾಕ್ತೇವೆ. ನಾವು ಒಳಗೊಂದು ಹೊರಗೊಂದು ಇರ್ತೀವಿ. ಆದ್ರೆ ಮಗುವಿನಲ್ಲಿ ಅಂತ ಒಂದು ನಾಟಕೀಯತೆ ಇಲ್ಲ. ಬದಲಾಗಿ ಅವರು ನೇರ ದಿಟ್ಟ ಅಂತ ಹೇಳುವಂತೆ ಅವ್ರು ಯಾವಾಗ್ಲೂ ಪ್ರಾಮಾಣಿಕ, ಅವರು ತಂದೆ ತಾಯಿಯರನ್ನ ಸದಾ ಅವಲಂಬಿಸಿ ನಡೆಯುವಂಥವ್ರು. ಸೊ ಅಂತ ಒಂದು ಪ್ರಾಮಾಣಿಕತೆ ನಮ್ಮಲ್ಲಿ ಇರಬೇಕು ದೇವರ ಮುಂದೆ, ಇತರರ ಮುಂದೆ. ಮಾತ್ರವಲ್ಲ, ಸದಾ ದೇವರನ್ನ ಅವಲಂಬಿಸಿ ನಮ್ಮ ಜೀವನವನ್ನ ನಡೆಸಬೇಕು. ಇದಾಗಿದೆ ಬಾಲ ಯೇಸುವಿನ ಆ ಒಂದು ಭಕ್ತಿಯ ತಿರುಳು. ಸೊ ಅದನ್ನ ನಾವು ಪ್ರತ್ಯೇಕವಾಗಿ ಈ ಭಕ್ತಿಯ ಮೂಲಕ ಸಾರುತ್ತೇವೆ, ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಲು ಪ್ರಯತ್ನವನ್ನ ಪಡ್ತೇವೆ. ಈಗ ನೀವು ಹೇಳಿದಂತೆ ಈ ಪುಣ್ಯಕ್ಷೇತ್ರವು ಇತರ ಪುಣ್ಯಕ್ಷೇತ್ರಗಳಿಂದ ಹೇಗೆ ವಿಭಿನ್ನವಾದುದು? ಈಗ ಯೇಸು ಕ್ರಿಸ್ತರು ಅವರನ್ನ ಹಿಂಬಾಲಿಸಿದವರು ಇತರ ಸಂತರು. ಈಗ ಕಥೋಲಿಕ್ ಧರ್ಮಸಭೆಯಲ್ಲಿ ಅನೇಕ ಸಂತರಿದ್ದಾರೆ. ಅವರು ಯೇಸು ಕ್ರಿಸ್ತರು ಕಲಿಸಿದ ರೀತಿಯಲ್ಲಿ ಅವಲಂಬಿಸಿ ನಡೆದವರು, ಅವರನ್ನ ಹಿಂಬಾಲಿಸಿ ನಡೆದವರು. ಈಗ ಅವರಿಗೆ ಕೊಡುವಂತಹ ಭಕ್ತಿ, ಆದ್ರೆ ಇಲ್ಲಿ ಮೂಲತಃ ಯೇಸುವಿಗೆ ಮಾಡುವಂತಹ ಭಕ್ತಿ ಅಥವಾ ಗೌರವ. ಹೌದು. ಸೊ ಆ ರೀತಿ ನಾವು ಇತರ ಪುಣ್ಯಕ್ಷೇತ್ರಗಳಿಗಿಂತ ಅಥವಾ ಇತರ ಭಕ್ತಿಗಳಿಗಿಂತ ಈ ಭಕ್ತಿ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಸೊ ವಿಶೇಷವಾಗಿ ಕೇಳಬೇಕಾಗಿದೆ ಫಾದರ್, ನಾವು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂಥ ಪ್ರವೇಶ ದ್ವಾರದಲ್ಲೇ ಒಂದು ಮಾತುಗಳನ್ನು ಹೇಳಲಾಗಿದೆ. ಆಂಗ್ಲ ಭಾಷೆಯಲ್ಲಿ ಹೇಳಿದ್ರೆ, ದ ಮೋರ್ ಯು ಆನರ್ ಮೀ ದ ಮೋರ್ ಐ ಬ್ಲೆಸ್ ಯು ಅಂತ, ಅಥವಾ ಎಷ್ಟು ನೀನು ನನ್ನನ್ನು ಗೌರವಿಸ್ತೀಯ ಅದಕ್ಕಿಂತ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವಿನಿ ಅಂತ. ಸೊ ಈ ಮಾತುಗಳು ಹೃದಯವನ್ನು ಮುಟ್ಟುವಂಥವು. ಹಲವಾರು ಜನರು ಈ ಮಾತುಗಳನ್ನು ಮತ್ತೆ ಮತ್ತೆ ಪುನರುಚ್ಚರಿಸಿದ್ದಾರೆ. ಸೊ ಈ ಮಾತುಗಳ ಬಗ್ಗೆ ನೀವು ಏನು ಹೇಳ್ತೀರಾ ಫಾದರ್? ಇದು ಪವಿತ್ರ ಪುಸ್ತಕದಲ್ಲಿ ಇರುವಂತಹ ಮಾತಲ್ಲ, ಬೈಬಲ್ ನಲ್ಲಿ ಇರುವಂತಹ ಮಾತಲ್ಲ. ಬದಲಾಗಿ ನಾನು ಆವಾಗಲೇ ಹೇಳಿದೆ, ಫಾದರ್ ಸಿರಿಲ್ ಅವರ ಬಗ್ಗೆ ಹೇಳಿದೆ. ಅವರು ಈ ಕಸದ ತಿಪ್ಪೆಯಲ್ಲಿ ಈ ಬಾಲಯೇಸುವಿನ ಮುರಿದ ಪ್ರತಿಮೆಯನ್ನ ಕಂಡು, ಸೊ ಅವನ್ನ ಕಂಡಾಗ ಬಾಲಯೇಸು ಅವರಿಗೆ ನೀಡಿದಂತ ಒಂದು ಸಂದೇಶ, ಅದನ್ನ ನಾವು ವೈಯಕ್ತಿಕ ರೆವಲ್ಯೂಷನ್ ಅಥವಾ ಪ್ರೈವೇಟ್ ರೆವಲ್ಯೂಷನ್ ಅಂತ ಹೇಳ್ಬೋದು. ಈ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ನೋಡಿದ್ರೆ ಅನೇಕ ಸಂತರ ಜೀವನದಲ್ಲಿ ಈ ರೀತಿಯ ಸಂದೇಶಗಳಿವೆ, ಪ್ರೈವೇಟ್ ರೆವಲ್ಯೂಷನ್. ಸೊ ಅದೇ ರೀತಿ ಫಾದರ್ ಸಿರಿಲ್ ರವರಿಗೆ ಕೊಟ್ಟಂತಹ ಒಂದು ಸಂದೇಶ ಯೇಸು ಕೊಟ್ಟದ್ದು. ಸೊ ಅದನ್ನೇ ನಾವು ಈ ಭಕ್ತಿಯ ಒಂದು ತಿರುಳು ಅಂತ ತೆಗೆದುಕೊಂಡಿದ್ದೇವೆ. ಯಾಕಂದ್ರೆ ನಾವು ಎಷ್ಟು ದೇವರಿಗೆ ಪ್ರೀತಿಯವರಾಗಿ ಜೀವನವನ್ನು ನಡೆಸ್ತೇವೆ, ಎಷ್ಟು ನಾವು ದೇವರ ಒಂದು ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ನಡೀತೇವೆ, ಅಷ್ಟು ನಾವು ದೇವರ ಒಂದು ಆಶೀರ್ವಾದಗಳನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಈಗ ಒಂದು ಉದಾಹರಣೆ ಹೇಳುವುದಾದ್ರೆ, ಒಬ್ಬ ಮಗ ಅಥವಾ ಒಬ್ಬ ಮಕ್ಕಳು ಪ್ರತ್ಯೇಕವಾಗಿ ಎಷ್ಟು ತಮ್ಮ ತಂದೆ ತಾಯಿಯರ ಮಾತಿನಂತೆ ನಡೀತಾರೆ, ಎಷ್ಟು ಅವರಿಗೆ ವಿಧೇಯರಾಗಿ ನಡೀತಾರೆ, ಅಷ್ಟು ತಂದೆ ತಾಯಿಯವರ ಗೌರವ ಹೆಚ್ಚಾಗುತ್ತೆ. ಮಾತ್ರವಲ್ಲ, ಅವರನ್ನು ನೋಡಿದಾಗ ಓ ನೀನು ಇವರ ಮಗ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಯಾವಾಗ ಯೇಸು ಕ್ರಿಸ್ತರು ಕಲಿಸಿದ ರೀತಿಯಲ್ಲಿ ಮಾರ್ಗದಲ್ಲಿ ನಾವು ನಡೀತೇವೆ, ಅಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತರ ಶಿಷ್ಯರಾಗಲಿಕ್ಕೆ ನಮಗೆ ಸಾಧ್ಯ. ಅಷ್ಟೇ ಮಟ್ಟಕ್ಕೆ ಯೇಸು ಕ್ರಿಸ್ತರು ನಮ್ಮನ್ನ ಆಶೀರ್ವದಿಸ್ತಾರೆ. ಓಕೆ, ಪ್ರತಿ ವರ್ಷ ಜನವರಿ ಬಂದಾಗ ಇಲ್ಲಿ 10 ದಿನಗಳ ಅಥವಾ 11 ದಿನಗಳ ಕಾಲ ಸಾಗುವಂತಹ ಈ ಒಂದು ಮಹೋತ್ಸವ ಏನು ಜನರಿಗೆ ಅಚ್ಚುಮೆಚ್ಚಾದುದು ಮಾತ್ರವಲ್ಲ, ದೇವರ ಹತ್ರ ಮತ್ತಷ್ಟು ಹತ್ತಿರದ ಸಂಬಂಧವನ್ನು ಅವರಲ್ಲಿ ಹೊಂದುವಂತೆ ಮಾಡುತ್ತೆ. ಸೊ ಈ ವರ್ಷ ಕೂಡ ವಿಶೇಷ ಮಹೋತ್ಸವಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ಈ ಬಾರಿಯ ಒಂದು ಮಹೋತ್ಸವ ಯಾವ ತಾರೀಕಿನಿಂದ ಯಾವ ತಾರೀಕಿನವರೆಗೆ ಫಾದರ್ ಸಾಗಲಿದೆ? 4ನೇ ತಾರೀಕಿನಂದು ಈ ಒಂದು ವಾರ್ಷಿಕ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ಸಿಗುತ್ತೆ. ಅದು ಹೊರೆಕಾಣಿಕೆಯ ಮೂಲಕ. ಹೊರೆಕಾಣಿಕೆ ಈ ವರ್ಷ ನಾವು ಪವಿತ್ರ ಶಿಲುಬೆಯ ಚರ್ಚು ದೇವಾಲಯ ಕುಲಶೇಖರ್ ಇಲ್ಲಿಂದ ಈ ಮೆರವಣಿಗೆಯನ್ನ ಸ್ಟಾರ್ಟ್ ಮಾಡ್ತೇವೆ. ಮೂಲದಲ್ಲಿ ಈ ಒಂದು ಕ್ಷೇತ್ರ ಆ ಒಂದು ಕ್ಷೇತ್ರಕ್ಕೆ ಒಳಪಟ್ಟಂತ ಕ್ಷೇತ್ರವಾಗಿತ್ತು. ಈಗ ಬಜ್ಜುಡಿಯ ವ್ಯಾಪ್ತಿಗೆ ಬರುವುದಾದ್ರೂ ಕೂಡ ಸೊ ಆ ಒಂದು ಮೂಲವನ್ನು ನಾವು ಮರೆತಿಲ್ಲ ಅಂತ. ಹೌದೌದು. ಸೊ ಅಲ್ಲಿ 4:15 ಗಂಟೆಗೆ ಈ ಮೆರವಣಿಗೆ ಆರಂಭವಾಗ್ತದೆ. ಭಕ್ತಾದಿಗಳು, ಅನೇಕ ಪಂಗಡಗಳು, ವಿವಿಧ ಚರ್ಚ್ಗಳಿಂದ, ಸಂಘ ಸಂಸ್ಥೆಗಳಿಂದ
ಹೊರೆ ಕಾಣಿಕೆಯನ್ನ ತರ್ತಾರೆ. ಈ ಹೊರೆ ಕಾಣಿಕೆಯನ್ನ ತಂದದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ 11 ದಿನಗಳಲ್ಲಿ ಇಲ್ಲಿ ನಡೆಯುವಂತಹ ಸಂಭ್ರಮದ ವೇಳೆ ಭಕ್ತಾದಿಗಳೇ ಊಟವನ್ನ ಬಡಿಸ್ತೇವೆ. ಮಧ್ಯಾಹ್ನದ ವೇಳೆ ಅನ್ನ ಸಂತರ್ಪಣೆ ಇದೆ, ಅದಕ್ಕಾಗಿ ನಾವು ಉಪಯೋಗಿಸ್ತೇವೆ. ಮಾತ್ರವಲ್ಲ, ಈ ಹೊರೆ ಕಾಣಿಕೆಯನ್ನ ತರುವುದರ ಮೂಲಕ ನಾವೇನು ಈ ಪುಣ್ಯಕ್ಷೇತ್ರದ ಒಳಗೆ ನಮ್ಮ ಭಕ್ತಿಯನ್ನ ವ್ಯಕ್ತಪಡಿಸುತ್ತೇವೆ, ಅದನ್ನ ಬಹಿರಂಗವಾಗಿ ವ್ಯಕ್ತಪಡಿಸಲಿಕ್ಕೆ ನಮಗೊಂದು ಅವಕಾಶ ಲಭಿಸ್ತದೆ. ಆವಾಗ ಇತರರು ಕೂಡ ಬಾಲಯೇಸುವನ್ನ ಕಂಡು ಈ ಪುಣ್ಯಕ್ಷೇತ್ರಕ್ಕೆ ಬರುವಂತೆ, ತಮ್ಮ ಬಾಲಯೇಸುವಿನಿಂದ ಅವರು ಆಶೀರ್ವಾದವನ್ನ ಪಡೆಯುವಂತೆ ಒಂದು ಪ್ರೇರಣೆ ಅವರಿಗೂ ಲಭಿಸ್ತಾ ಇದೆ. ಆಮೇಲೆ 5ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಅಂದ್ರೆ 9 ದಿನಗಳು ನಾವು ನೊವೇನ ಪ್ರಾರ್ಥನೆಯನ್ನ ಮಾಡ್ತೇವೆ. 9 ದಿನ ಆರಾಧನೆಯ ದಿನಗಳಂತ ಕರೀತಾರೆ. ಹೌದು. ಈ ಕಥೋಲಿಕ ಧರ್ಮದಲ್ಲಿ ಅಥವಾ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಏನಂದ್ರೆ ಪ್ರತಿಯೊಂದು ಹಬ್ಬವನ್ನ ಮಾಡುವಾಗ ಅದಕ್ಕೆ 9 ದಿನಗಳ ತಯಾರಿ ಇದೆ. ಅದಕ್ಕೆ ನಾವು ನೊವೇನ ದಿನಗಳು ಅಂತ ಹೇಳ್ತೇವೆ. ನೊವೇನ ಅಂದ್ರೆ 9. ಸೊ 9 ದಿನಗಳ ತಯಾರಿ ಇದೆ. ಅದನ್ನ ನಾವು ಜನವರಿ 5ರಿಂದ 13ನೇ ತಾರೀಕುವರೆಗೆ ಮಾಡ್ತೇವೆ. ಮತ್ತು 14 ಹಾಗೂ 15ರಂದು 2 ದಿವಸ ಈ ವಾರ್ಷಿಕ ಮಹೋತ್ಸವನ್ನ ವಿಜೃಂಭಣೆ ಭಕ್ತಿ ಸಡಗರದಿಂದ ನಾವು ಕೊಂಡಾಡ್ತೇವೆ. ಸೊ ತುಂಬ ಜನರು ಬರ್ತಾರೆ, ಬೇರೆ ಬೇರೆ ಪ್ರದೇಶಗಳಿಂದ ಬರ್ತಾರೆ, ಅಥವಾ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರ್ತಾರೆ. ಸೊ ಈ ಬಾರಿ ನಾವು ಎಷ್ಟು ಒಂದು ಜನಸಾಗರವನ್ನು ನಿರೀಕ್ಷಿಸಬಹುದು ಫಾದರ್? ಸೊ ಈ ವಾರ್ಷಿಕ ಮಹೋತ್ಸವದಲ್ಲೂ ಮತ್ತು ಅದರ ಹಿಂದೆ ಇರುವಂತಹ 9 ದಿನಗಳಲ್ಲೂ 9 ಬಲಿಪೂಜೆಗಳಿವೆ. ಆವಾಗಲೂ 9 ಬಲಿಪೂಜೆಗಳಿವೆ. ಸೊ ಈ ಎಲ್ಲ ಬಲಿಪೂಜೆಗಳಲ್ಲಿ ಇಲ್ಲಿ ವಿಶೇಷವಾಗಿ ಜನರು ವಿವಿಧ ಕಡೆಯಿಂದ, ಈ ಮಂಗಳೂರು ಸಿಟಿ ಮಾತ್ರವಲ್ಲ, ಹೊರಗಡೆ ಕಡೆಯಿಂದಲೂ ಬಂದು ಹಬ್ಬದಲ್ಲಿ ಭಾಗವಹಿಸ್ತಾರೆ. ಫಾದರ್, ಈ ವರ್ಷ ಸಂತ ಕಿರಿಯ ಪುಷ್ಪ ನಾವು ಹೇಳ್ತಾ ಇದ್ದೇವೆ, ತೆರೇಸರವರ ಒಂದು ಹಬ್ಬವನ್ನು ಆಚರಿಸ್ತೇವೆ. ಕಾರ್ಮೆಲ್ ಸಭೆಗೂ ಮತ್ತು ಸಂತ ಕಿರಿಯ ಪುಷ್ಪ ಸಂತ ತೆರೇಸರಿಗೂ ಯಾವ ರೀತಿಯ ಸಂಬಂಧವಿದೆ? ಕಥೋಲಿಕ್ ಧರ್ಮಸಭೆಯಲ್ಲಿ ಅನೇಕ ಸಂತರು ಇದ್ದಾರೆ. ನಾನು ಆವಾಗಲೇ ಹೇಳಿದೆ, ಸಂತರು ಅಂದ್ರೆ ಯೇಸು ಕ್ರಿಸ್ತರನ್ನ ಬಹಳ ಹತ್ತಿರದಿಂದ ಅವರನ್ನ ಅನುಯಾಯ ಮಾಡಿದವರು. ಅವರು ನಡೆಸಿದಂತ ಆ ಒಂದು ಪುಣ್ಯ ಅಥವಾ ಪವಿತ್ರ ಜೀವನಕ್ಕಾಗಿ ಅವರನ್ನ ಸಂತರು ಅಂತ ಪರಿಗಣಿಸಲಾಗಿದೆ. ಸೊ ಅವರನ್ನ ನಾವು ಒಂದು ಆದರ್ಶಪ್ರಾಯರಾಗಿ ತೆಗೆದುಕೊಳ್ಳುವುದರ ಮೂಲಕ ನಾವು ಕೂಡ ಅದೇ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಕಾರ್ಮೆಲ್ ಸಭೆಯನ್ನ ತೆಗೆದುಕೊಂಡದೇ ಆದಲ್ಲಿ ಈ ಸಭೆಯಲ್ಲಿ ಅನೇಕ ಸಂತ ಭಕ್ತರಿದ್ದಾರೆ. ಈ ರೀತಿ ಯೇಸು ಕ್ರಿಸ್ತರನ್ನ ಬಹಳ ನಿಕಟಪೂರ್ವವಾಗಿ ಅನುಯಾಯಿಸಿದರು. ಅವರಲ್ಲಿ ಈ ಕಿರಿಯ ಪುಷ್ಪ ಸಂತ ತೆರೇಸರವರು. ಅವರು ಫ್ರಾನ್ಸಿನ ಲಿಸಿಯಾ ಎಂಬ ಊರಿನಲ್ಲಿ ಹುಟ್ಟಿದವರು. ಹಾಗೂ ಅವರು ಕಾರ್ಮೆಲ್ ಮಠದಲ್ಲಿ ಇದ್ದದ್ದು ಕೇವಲ 7-8 ವರ್ಷ ಮಾತ್ರ. ಅಷ್ಟು ಸಣ್ಣವರು. ಹೌದು, ಒಟ್ಟು ಜೀವಿಸಿದ್ದು 24 ವರ್ಷ ಮಾತ್ರ. ಈ ಸಣ್ಣ ಪ್ರಾಯದಲ್ಲಿ ದೇವರಿಗೆ ಅತಿ ಮೆಚ್ಚುಗೆಯಾಗಿ ನಡೆದಿದ್ದಾರೆ. ಮಾತ್ರವಲ್ಲ, ಅವರೊಂದು ಆಧ್ಯಾತ್ಮಿಕತೆ ಇದೆ. ಅದೇನೆಂದ್ರೆ, ಅವ್ರು ಹೇಳ್ತಾರೆ, ನಾನೊಂದು ಸಣ್ಣ ಮಗು. ಸೊ ನನಗೆ ಈ ಉಪವಾಸ ಮಾಡುವುದರಿಂದ, ದಾನ ಧರ್ಮ ಮಾಡುವುದರ ಮೂಲಕ ಅಥವಾ ತ್ಯಾಗ ಮಾಡುವುದರ ಮೂಲಕ ನನಗೆ ಯೇಸು ಕ್ರಿಸ್ತರನ್ನ ಸಮೀಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಸ್ವರ್ಗಕ್ಕೆ ಹೋಗ್ಬೇಕು, ದೇವರನ್ನ ಸಮೀಪಿಸ್ಬೇಕು ಅಂತ ಹೇಳುವಾಗ ನಮ್ದು ಸಾಮಾನ್ಯ ಚಿಂತನೆ ಏನಂದ್ರೆ, ನಾವು ಪ್ರಾರ್ಥನೆ ಮಾಡ್ಬೇಕು, ಉಪವಾಸ ಮಾಡ್ಬೇಕು, ದಾನ ಧರ್ಮ ಮಾಡ್ಬೇಕು ಅಂತ ನಾವು ಚಿಂತಿಸ್ತೇವೆ. ದೇಹದ ದಂಡನೆ ಮಾಡ್ಬೇಕು. ಆದ್ರೆ ಇವ್ರು ಹೇಳ್ತಾರೆ, ನಾನು ಇನ್ನೂ ಸಣ್ಣ ಮಗು, ಸೊ ನನ್ಗೆ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಬದಲಾಗಿ ನಾನೇನ್ ಮಾಡ್ತೀನಿ ಅಂದ್ರೆ, ನಾನು ಸುಮ್ಮನೆ ನನ್ನ ಕೈಯನ್ನ ದೇವರ ಕಡೆಗೆ ಚಾಚ್ತೇನೆ. ಈಗ ಒಬ್ಬ ತಾಯಿ ಅಥವಾ ತಂದೆ ಅವರ ಕಾಲಬುಡದಲ್ಲಿ ಒಂದು ಮಗು ಕೈಯನ್ನ ಮೇಲೆ ಚಾಚಿದಾಗ ಏನ್ ಮಾಡ್ತಾರೆ, ಅವ್ರು ಎತ್ತಿಕೊಳ್ತಾರೆ, ಕಂಕುಳಲ್ಲಿ ಇಡ್ತಾರೆ, ಮುದ್ದು ಮಾಡ್ತಾರೆ. ಸೊ ಅವರು ಹೇಳ್ತಾರೆ, ನಾನು ಒಬ್ಬ ಸಣ್ಣ ಮಗುವಾಗಿ ನಾನು ದೇವರನ್ನ ದೃಷ್ಟಿಸಿ ನೋಡ್ತೇನೆ, ಅವರು ನನ್ನನ್ನು ಬಂದು ಎತ್ತಿಕೊಳ್ತಾರೆ. ಅದು ಅವರು ಕಲಿಸುವಂತ ಒಂದು ಆಧ್ಯಾತ್ಮಿಕ. ಎರಡನೇದಾಗಿ ಅವ್ರು ಹೇಳ್ತಾರೆ, ನನಗೆ ದೊಡ್ಡ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಬದಲಾಗಿ ನಾನು ಸಣ್ಣ ಸಣ್ಣ ಕೆಲಸಗಳನ್ನ, ಅದು ನೆಲಗುಡಿಸುವುದಾಗ್ಲಿ, ಬಟ್ಟೆ ತೊಳೆಯುವುದಾಗ್ಲಿ, ಅಥವಾ ಇತರರಿಗೆ ನೆರವಾಗುವುದಾಗ್ಲಿ, ಏನೇ ಆಗ್ಲಿ, ಅದು ಎಷ್ಟು ಸಣ್ಣ ಕನಿಷ್ಠ ಕೆಲಸವಾಗ್ಲಿ, ಅದನ್ನು ನಾನು ಅತ್ಯಂತ ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ, ವಿಶ್ವಾಸದಿಂದ ಮಾಡ್ತೇನೆ. ಅದೇ ಆಗ್ತದೆ ಸ್ವರ್ಗಕ್ಕೆ ಸೇರುವ ದಾರಿ ಅಂತ. ಸೊ ಈ ರೀತಿಯ ಒಂದು ಬೋಧನೆಯನ್ನ ಕಲಿಸಿದ ಅವರು ಅವರನ್ನ ಸಂತ ಪದವಿಗೆ ಏರಿಸಿ ಈ 2025ನೇ ವರ್ಷಕ್ಕೆ 100 ವರ್ಷಗಳಾಗ್ತವೆ. ಶತಾಬ್ದಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಸೊ ಅದು ಒಂದೆಡೆ ಸಂಭ್ರಮವಾದ್ರೆ, ಇನ್ನೊಂದೆಡೆ ಯೇಸು ಕ್ರಿಸ್ತರು ಹುಟ್ಟಿ 2025 ವರ್ಷ ಆಗುತ್ತೆ. ಸೊ ಇದು 2 ಜುಬಿಲಿ ಇದೆ.
ಈ ಎರಡು ಜುಬಿಲಿಗಳನ್ನ ಒಟ್ಟಾಗಿ ಮನಸ್ಸಿನಲ್ಲಿಟ್ಟು ನಾವು ಈ ವರ್ಷದ ಒಂದು ವಾರ್ಷಿಕ ಮಹೋತ್ಸವನ ಆ ಒಂದು ಧ್ಯೇಯದಡಿ ಬಹಳ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಓಕೆ, ಸಾಮಾನ್ಯವಾಗಿ ಪುಣ್ಯಕ್ಷೇತ್ರಗಳೆಂದಾಗ ಫಾದರ್, ಇವು ಆಧ್ಯಾತ್ಮಿಕ ಬದುಕಿಗೆ ಆಗಿರ್ಬೋದು, ಪ್ರಾರ್ಥನೆಯ ಒಂದು ಸ್ಥಾನವನ್ನು ಕೊಡುವಂತಹ ಜಾಗಗಳಾಗಿರ್ತವೆ. ಅದರ ಜೊತೆಯಲ್ಲಿ ಯೇಸುಸ್ವಾಮಿಯ ಒಂದು ಕರೆಯಂತೆ ಅಥವಾ ಮಾತಿನಂತೆ ನಾವು ಪ್ರಾರ್ಥನೆಯ ಜೊತೆಗೆ ಪರಸ್ಪರವಾಗಿ ಬೆರೆತುಕೊಳ್ಬೇಕು, ಅವರ ಕಷ್ಟದಲ್ಲೂ ಕೂಡ ಭಾಗಿಯಾಗಬೇಕು, ಅಂದರೆ ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ನಮ್ಮನ್ನು ತೊಡಗಿಸಿಕೊಳ್ಬೇಕೆಂಬಂಥ ಮಾತಿದೆ. ಸೊ ಈ ಕ್ಷೇತ್ರವು ಆ ಮಾತಿಗೆ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದೆ. ಜೊತೆಗೆ ಆ ಒಂದು ರೀತಿಯ ಚಟುವಟಿಕೆಗಳಲ್ಲಿ ಯೇಸುಸ್ವಾಮಿಯ ಕರೆಯಂತೆ ಮುನ್ನಡೆಯುತ್ತಾ ಇದೆ. ಫಾದರ್, ಯಾವ ರೀತಿಯಾಗಿ ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಈ ಕ್ಷೇತ್ರದ ನೀವಾಗಿರ್ಬೋದು, ನಿಮ್ಮ ಒಂದು ಸಭೆಯಲ್ಲಿ ಇರುವಂಥ ಗುರುಗಳಾಗಿರ್ಬೋದು, ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಇದ್ದೀರಾ ಫಾದರ್? ಪ್ರತಿಯೊಂದು ಭಕ್ತಿಯಲ್ಲಿ ದೇವರ ಪ್ರೀತಿ ಇರಬೇಕು, ನೆರೆಹೊರೆಯ ಪ್ರೀತಿ ಇರಬೇಕು. ಸೊ ಅದನ್ನ ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ಒತ್ತಿ ಹೇಳಿದ್ದಾರೆ. ಮಾತ್ರವಲ್ಲ, ಅದನ್ನು ತಮ್ಮ ಜೀವನದಲ್ಲೂ ಪಾಲಿಸಿದ್ದಾರೆ. ಅದೇ ರೀತಿ ಅದೇ ಒಂದು ಆದರ್ಶದಡಿ ಇಲ್ಲಿ ಬಾಲಯೇಸುವಿನ ಪುಣ್ಯಕ್ಷೇತ್ರ ಭಕ್ತಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಸಾಮಾಜಿಕ ಕಳಕಳಿಯನ್ನ ಹೊಂದಿಕೊಂಡಿದೆ. ಇಲ್ಲಿ ಅಂದ್ರೆ ಯಾವುದೇ ಶಾಪಿಂಗ್ ಕಾಂಪ್ಲೆಕ್ಸ್ ಇಲ್ಲ, ಪ್ರತಿಯೊಂದು ಚರ್ಚಿನಲ್ಲಿ ಕಾಣುವಂತೆ ಇಲ್ಲಿ ಚರ್ಚ್ ಹಾಲ್ಗಳಿಲ್ಲ, ಅಥವಾ ಏನು ಶಾಲೆಗಳಿಲ್ಲ. ಇವೆಲ್ಲವುಗಳಿಂದ ಏನಾಗ್ತದೆ, ಒಂದು ಸ್ವಲ್ಪ ಮಟ್ಟದಲ್ಲಿ ಆದರೂ ಒಂದು ಆದಾಯವನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಇಲ್ಲಿ ಅಂಥದ್ದೇನಿಲ್ಲ. ಇಲ್ಲಿ ಆದಾಯ ಏನಂದ್ರೆ, ಏನು ಭಕ್ತಾದಿಗಳು ಇಲ್ಲಿಗೆ ಬರುವಾಗ ಕಾಣಿಕೆಗಳನ್ನು ಅರ್ಪಿಸ್ತಾರೆ, ಅದೇ ಒಂದು ಆದಾಯ ಈ ಪುಣ್ಯಕ್ಷೇತ್ರದ. ಈ ಆದಾಯದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಭಕ್ತಾದಿಗಳ ನೆರವಿಗೆ ಧಾವಿಸ್ತೇವೆ. ಪ್ರತಿದಿನ ಇಲ್ಲಿಗೆ ಶಾಲೆ ಸ್ಟಾರ್ಟ್ ಆದಾಗ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ. ಆಮೇಲೆ ಈ ಮದ್ದಿಗಾಗಿ ಪ್ರತ್ಯೇಕವಾಗಿ ಡಯಾಲಿಸಿಸ್ ಹಾಗೂ ಕ್ಯಾನ್ಸರ್ ರೋಗದಿಂದ ನರಳುವವರು, ಮನೆ ಕಟ್ಟಲಿಕ್ಕೆ, ಈ ಒಂದು ವಿಶೇಷ 4 ಅಗತ್ಯಗಳಿಗಾಗಿ ಜನರು ಬರ್ತಾರೆ. ಸೊ ಅವರಿಗೆ ಅವರ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೇವೆ. ದೊಡ್ಡ ಮಟ್ಟದಲ್ಲಿ ನೀಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ನಮಗೆ ಅಷ್ಟು ಆದಾಯ ಇಲ್ಲ. ಏನು ಭಕ್ತಾದಿಗಳು ಬರ್ತಾರೆ ಅದನ್ನೇ ನಾವು ಇವರಿಗೆ ಹಂಚಿಕೊಡ್ಬೇಕಾಗುತ್ತೆ. ಸೊ ಹೀಗೆ ದಿನಾಲು ಬರುವ ಭಕ್ತಾದಿಗಳಿಗೆ ನಾವು ನೆರವನ್ನ ನೀಡ್ತೇವೆ. ಅದರ ಜೊತೆಗೆ ಇಲ್ಲಿ ಆವಾಗ ನಾವು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ತೇವೆ. ಪ್ರತ್ಯೇಕವಾಗಿ ಈ ಬಾಲಯೇಸುವಿನ ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನ ಮಾಡ್ತೇವೆ. ಸೊ ಮೊದಲು ನಾವು ಒಂದೇ ದಿನ ಮಾಡುವಂಥದ್ದು ಸುಮಾರು 50-60 ಯೂನಿಟ್ ಅನ್ನ ರಕ್ತವನ್ನ ಹೌದು. ಇವಾಗ ಏನ್ ಮಾಡ್ತಾ ಇದ್ದೀವಿ, ನಾವು 2 ದಿವಸ ಅದನ್ನ ಮಾಡ್ತೀವಿ. ಯಾಕಂದ್ರೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ಮಾತ್ರವಲ್ಲ, ಈ ಒಂದು ಸಾಮಾಜಿಕ ಕಳಿಕಳಿಯ ಒಂದು ರಕ್ತದಾನವನ್ನ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಸೊ ಅದನ್ನ 2 ದಿವಸ ಹೆಚ್ಚು ಮಾಡಿದ್ದೀವಿ. ಈ ವರ್ಷ ನಾವು ಏನು ಮಾಡಿದ್ವಿ ಅಂದ್ರೆ ಕೇಶದಾನವನ್ನ ಮಾಡಿದ್ವಿ. ಅಂದ್ರೆ ಹೌದು, ಅವರಿಗೆ ಒಂದು ತಲೆಕೂದಲನ್ನು ನೀಡಿ ಅವರಿಗೆ ಉಪಯೋಗವಾಗುವಂತೆ ನಾವು ಆ ಒಂದು ಶಿಬಿರವನ್ನು ಕೂಡ ಮಾಡಿದ್ದೇವೆ. ಮಾತ್ರವಲ್ಲ, ವರ್ಷದ ಮಧ್ಯದಲ್ಲಿ ಹೀಗೆ ಅನೇಕ ಹೆಲ್ತ್ ಚೆಕಪ್ ಕ್ಯಾಂಪ್ಗಳನ್ನ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಹೂವಿನ ಹಡಗಳ್ಳಿ, ಬಳ್ಳಾರಿ ಜಿಲ್ಲೆಯಲ್ಲಿ ಹೂವಿನ ಹಡಗಳ್ಳಿ ಅಂತ ಇದೆ. ಜೊತೆಗೆ ನಮ್ಮ ಶಿವಮೊಗ್ಗ ಧರ್ಮ ಪ್ರಾಂತ್ಯದಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಜಗಳೂರು ಅಂತ ಇದೆ, ಅಲ್ಲಿ ಪ್ರೇರಣೆ ಎನ್ನುವಂತ ಸಂಸ್ಥೆ ಇದೆ. ಅದೇ ರೀತಿ ಗುಲ್ಬರ್ಗದಲ್ಲಿ ಅಲ್ಲಿ ಕಾರ್ಮೆಲ್ ಸನ್ನಿಧಿ ಎನ್ನುವಂತ ಒಂದು ಸಂಸ್ಥೆ ಇದೆ. ಈ ಒಂದು ಸಂಸ್ಥೆಗಳ ಮೂಲಕ ನಾವು ಟೇಲರಿಂಗ್ ತರಬೇತಿಯನ್ನು ಮಾಡ್ತೇವೆ. ಅಂದ್ರೆ ಹಳ್ಳಿಗಳಿಗೆ ಹೋಗಿ ಅಲ್ಲಿ 6 ತಿಂಗಳ ಒಂದು ಟೇಲರಿಂಗ್ ತರಬೇತಿಯನ್ನು ನೀಡಿ ಅಲ್ಲಿಯ ಮಹಿಳೆಯರಿಗೆ ಅವರು ಸ್ವಂತವಾಗಿ ಉದ್ಯೋಗವನ್ನು ಮಾಡುವಂತೆ ಅವರಿಗೆ ತರಬೇತಿಯನ್ನು, ಫ್ರೀ ಟೈಲರಿಂಗ್ ಕೋರ್ಸ್ ಅನ್ನು ಕೊಡ್ತೇವೆ. ಆಮೇಲೆ ಮುಗ್ದ ತಕ್ಷಣ ಅವರಿಗೆ ಒಂದು ಹೊಲಿಗೆ ಯಂತ್ರವನ್ನು ಕೊಟ್ಟು ಅವರು ತಮ್ಮ ಜೀವನವನ್ನ ರೂಪಿಸುವಂತೆ ನೋಡ್ತೇವೆ. ಮಾತ್ರವಲ್ಲ, ಮಕ್ಕಳಿಗೆ ಟ್ಯೂಷನ್ ಕೊಡುವಂಥದ್ದು, ಆಮೇಲೆ ಈ ಹೆಲ್ತ್ ಚೆಕಪ್ ಕ್ಯಾಂಪ್ ಅಲ್ಲಿ ಮಾಡುವಂಥದ್ದು, ಕ್ಯಾಟ್ರಾಕ್ಟ್ ರಿಮೂವಲ್, ಕಣ್ಣಿಗೆ ಬಂದಂತ ಪೊರೆಯನ್ನ ಅಂತ ಶಿಬಿರಗಳು. ಆಮೇಲೆ ಬಳ್ಳಾರಿಯಲ್ಲಿ ನಾವು ನೋಡೋದಾದ್ರೆ ಡ್ರೈವಿಂಗ್ ಸ್ಕೂಲ್ ಇದೆ. ಆಮೇಲೆ ಈ ಬೀದಿ ಮಕ್ಕಳನ್ನ, ಸ್ಟ್ರೀಟ್ ಚಿಲ್ಡ್ರನ್ ಅಂತ ಹೇಳ್ತೇವೆ, ಅವರಿಗೆ ವಸತಿ, ಅವರಿಗೆ ಶಿಕ್ಷಣವನ್ನು ನೀಡುವಂತ ಕೆಲಸ ನಡೀತಾ ಇದೆ. ಬೆಂಗಳೂರಿನಲ್ಲಿ ನಾವೊಂದು ವಿಷನ್ ಫಾರ್ ಫ್ಯೂಚರ್ ಅಂತ ಒಂದು ಪ್ರಾಜೆಕ್ಟ್ ಇದೆ. ಅದರ ಮೂಲಕ ಏನ್ ಮಾಡ್ತೀವಿ ಅಂದ್ರೆ, ಈ ಕಣ್ಣು ಕಾಣದಂತ ತಂದೆ ತಾಯಿಯರ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತೇವೆ. ತಂದೆ ತಾಯಿಗೆ ಕಣ್ಣು ಕಾಣ್ತಾ ಇಲ್ಲ, ಕೆಲವರು 100% ಬ್ಲೈಂಡ್, ಕೆಲವರು 50-60 ಆ ರೀತಿ ಇದ್ದಾರೆ. ಆದ್ರೆ ಮಕ್ಕಳು ಸರಿಯಾಗಿದ್ದಾರೆ. ಮಕ್ಕಳು ಬಹಳ ಒಂದು ಟ್ಯಾಲೆಂಟೆಡ್ ಮಕ್ಕಳು, ಅವರಿಗೆ ಶಿಕ್ಷಣವನ್ನು ನೀಡುವಂತ ಕೆಲಸವನ್ನ ಮಾಡ್ತೀವಿ.
ಮಾತ್ರವಲ್ಲ, ನಮ್ಮ ಕಾರ್ಮಿಲ್ ಕಿರಣ್ ಮೀಡಿಯಾ ಇದೆ, ಅದರ ಮೂಲಕ ಈ ಜನರಿಗೆ ಮಾಹಿತಿಯನ್ನ ಕೊಡುವಂಥದ್ದು, ಒಂದು ಜಾಗರಣೆಯನ್ನ ಮಾಡುವಂಥದ್ದು, ಜಾಗೃತ ಮಾಹಿತಿಯನ್ನು ಕೊಡುವಂಥದ್ದು, ಈ ರೀತಿಯ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಸೊ ಇಲ್ಲಿ ಏನಂದ್ರೆ ಕೇವಲ ಭಕ್ತಿ ಮಾತ್ರವಲ್ಲ, ಜೊತೆಗೆ ಈ ಸಾಮಾಜಿಕ ಕಾರ್ಯಕ್ರಮಗಳು ನಡೀತವೆ. ಈ ವರ್ಷ ಈ ಹಬ್ಬವನ್ನು ಆಚರಿಸುವಾಗ ನಾವು 2 ಪ್ರಮುಖ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ. ಅದೇನಂದ್ರೆ, ಒಂದು ಇನ್ಫೆಂಟ್ ಜೀಸಸ್ ಜುಬಿಲಿ ಹೌಸಿಂಗ್ ಪ್ರಾಜೆಕ್ಟ್ ಅಂತ. ಸೊ ಏನ್ ಮಾಡ್ತೀವಿ ಅಂದ್ರೆ, ನಾವು ಈ ಒಂದು ಜುಬಿಲಿ ವರ್ಷದಲ್ಲಿ ಯೇಸು ಕ್ರಿಸ್ತರು ಹುಟ್ಟಿ ಈ 2025 ವರ್ಷ ಅದರ ನೆನಪಿಗಾಗಿ ಒಂದು ಸಂಪೂರ್ಣ ಮನೆಯನ್ನ ಕಟ್ಟಿ ಒಂದು ಬಡ ಕುಟುಂಬಕ್ಕೆ ನೀಡುವಂಥದ್ದು. ಒಂದು ವೇಳೆ ನಮಗೆ ಇನ್ನೂ ಹೆಚ್ಚು ಹಣ ಬಂದಿತ್ತಂದ್ರೆ ಭಕ್ತಾದಿಗಳು ನಮಗೆ ಕೊಟ್ಟರು, ಅವಾಗ ಇನ್ನೊಂದು ಮನೆಯನ್ನ ಕಟ್ಟುವಂತ ಯೋಜನೆ ಇದೆ. ಸೊ ಇದರ ಒಂದು ಪಂಚಾಂಗವನ್ನ ಅಥವಾ ಕಲ್ಲನ್ನ ನಾವು ಹಬ್ಬದ ಸಂದರ್ಭದಲ್ಲಿ ಆಶೀರ್ವದಿಸಲಿದ್ದೇವೆ. ಆಮೇಲೆ ಕೆಲಸವನ್ನ ಆರಂಭಿಸಲಿದ್ದೇವೆ. ಬರುವ ವರ್ಷದ ಹಬ್ಬದ ಸಂದರ್ಭದಲ್ಲಿ ಈ ಮನೆಯನ್ನ ಸಂಪೂರ್ಣಗೊಳಿಸಿ ಆ ಒಂದು ಕುಟುಂಬಕ್ಕೆ ಹಸ್ತಾಂತರಿಸ ಮಾಡ್ಲಿಕ್ಕಿದೆ. ಮತ್ತೆ ನಾನು ಹೇಳಿದೆ, ಈ ಕಿರಿಯ ಪುಷ್ಪ ಸಂತ ತೆರೇಸ ಇವರ ಸಂತ ಪದವಿಯನ್ನ ಹೊಂದಿ ಶತಮಾನ ಆಗ್ತದೆ, ಒಂದು 100 ವರ್ಷ ಆಗ್ತದೆ. ಆ ಒಂದು ನೆನಪಿಗಾಗಿ ನಾವು ಆರಿಸಿದಂತ ಒಂದು 100 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತೀವಿ. ಪ್ರತಿ ವರ್ಷ ನೀಡ್ತೀವಿ, ಪ್ರತಿ ಪುಣ್ಯಕ್ಷೇತ್ರ ನೀಡ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಹೆಚ್ಚಾಗಿ ಈ ವರ್ಷ 100 ಮಕ್ಕಳಿಗೆ ಆಯ್ಕೆಯಾದ 100 ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ನೀಡಲಿಕ್ಕೆ ಇದ್ದೀವಿ. ಸೊ ಈ ರೀತಿ ಇದು ಬೃಹತ್ ಯೋಜನೆಗಳು. ಅದರ ಜೊತೆಗೆ ನಮ್ಮ ಡೈಲಿ ಏನು ಕೆಲಸ ನಡೀತಿದೆ ಅವನ್ನ ನಾವು ಮುಂದುವರಿಸಲಿಕ್ಕೆ ಇದ್ದೀವಿ. ಓಕೆ, ಖುಷಿ ಆಯಿತು ಫಾದರ್. ಈ ಒಂದು ವರ್ಷದ ಒಂದು ವಿಚಾರವನ್ನು ಅಥವಾ ಏನು ನೀವು ನಿಮ್ಮ ಮುಂದೆ 2 ಯೋಜನೆಗಳನ್ನು ಇಟ್ಟುಕೊಂಡಿದ್ದೀರಾ, ಖಂಡಿತವಾಗಿ ಇದಕ್ಕೆ ಭಕ್ತರಿಂದ ಮಾತ್ರ ಅಲ್ಲದೆ ಸಹೃದಯ ಮನಸ್ಸುಗಳಿಂದ ಪರಿಪೂರ್ಣ ರೀತಿಯ ಬೆಂಬಲ ಸಿಗುವಂತಾಗಲಿ ಅಂತೂ ಬಾಲಯಿಸುವಲ್ಲಿ ನಾನು ಪ್ರಾರ್ಥಿಸುವಾಗ, ಈ ವರ್ಷದ ಧ್ಯೇಯವಾಕ್ಯ ಏನು ನೀವು ಇಟ್ಕೊಂಡಿದ್ದೀರಾ, ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ, ಅದನ್ನು ನಾನು ಮುಂದುವರಿಸಲ್ಲ, ನೀವು ಮುಂದುವರಿಸ್ತೀರಾ. ಹೇಳಿ ಫಾದರ್, ಈ ಧ್ಯೇಯವಾಕ್ಯನು ಪುಟ್ಟ ಪುಟ್ಟ ಹೆಜ್ಜೆಗಳಿಂದಲೇ ಬೃಹತ್ ಗಾತ್ರದ ಹೆಮ್ಮರಗಳು ಆಗ್ತವೆ ಅಂತ ಏನು ಹೇಳ್ತೀರಾ ನೀವು? ಇಲ್ಲಿ ಬಾಲಯೇಸುವಿನ ವಾರ್ಷಿಕ ಮಹೋತ್ಸವವನ್ನು ಆಚರಿಸುವಾಗ ನಾವು ಒಂದು ಸಕಾಲಿಕ ವಿಷಯವನ್ನ ತೆಗೆದುಕೊಳ್ತೇವೆ. ಒಂದು ವಿಷಯವನ್ನ ಆರಿಸಿ ಆ ವಿಷಯವನ್ನ ಈ 9 ದಿನಗಳ ನವೇನ ಪ್ರಾರ್ಥನೆ ವೇಳೆ ನಾವು ಬಿಡಿಯಾಗಿ ಅದನ್ನು ಧ್ಯಾನಿಸ್ತೇವೆ. ಈ ರೀತಿ 9 ದಿನಗಳು ಮತ್ತು ಹಬ್ಬದ ಸಂದರ್ಭದಲ್ಲಿ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಅಥವಾ ಜ್ಞಾನ ಆಳವಾಗಿ ಭಕ್ತಾದಿಗಳಿಗೆ ಲಭಿಸ್ತಾ ಇದೆ. ಅದಕ್ಕಾಗಿ ಈ ವರ್ಷ ನಾನು ಹೇಳಿದೆ 2 ಜುಬಿಲಿ ಇದೆ. ಒಂದು ಯೇಸು ಕ್ರಿಸ್ತರು ಹುಟ್ಟಿ 2025 ವರ್ಷ ಆಗುತ್ತೆ. ಆಮೇಲೆ ಕಿರಿಯ ಪುಷ್ಪ ಸಂತ ತೆರೇಸ ಇವರನ್ನ ಸಂತ ಪದವಿಗೇರಿಸಿ 100 ವರ್ಷ ಆಗುತ್ತೆ. ಸೊ ಹೌದು, ಈ ಯೇಸು ಕ್ರಿಸ್ತರ ಜುಬಿಲಿಯ ಸಂದರ್ಭದಲ್ಲಿ ಭರವಸೆಯಿಂದ ಸಾಗೋಣ, ಪಿಲ್ಗ್ರಿಮ್ಸ್ ಆಫ್ ಹೋಪ್ ಎನ್ನುವಂತಹ ಒಂದು ಧ್ಯೇಯವಾಕ್ಯ ಇದೆ. ಆಮೇಲೆ ಈ ಸಂತ ಕಿರಿಯ ಪುಷ್ಪ ಸಂತ ತೆರೇಸರ ಆಧ್ಯಾತ್ಮಿಕತೆಯನ್ನ ನಾನು ಈವಾಗಲೇ ಹೇಳಿದೆ. ಹೇಗೆ ಅವರು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡುವುದರ ಮೂಲಕ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಹೇಗೆ ಸ್ವರ್ಗ ಸೇರ್ಬೋದು ಅಂತ ಹೇಳಿದ್ರು. ಸೊ ಇದು 2 ಭರವಸೆ ಹಾಗೂ ಈ ಪುಟ್ಟ ಹೆಜ್ಜೆಗಳ ಆಧ್ಯಾತ್ಮಿಕತೆಯನ್ನು ಒಟ್ಟಿಗೆ ಸೇರಿ ನಾವು ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಭರವಸೆಯಿಂದ ಸಾಗುವ ಎನ್ನುವ ಒಂದು ಧ್ಯೇಯವಾಕ್ಯವನ್ನ ಇಟ್ಟುಕೊಂಡಿದ್ದೇವೆ. ಸೊ ಈ ಧ್ಯೇಯವಾಕ್ಯವನ್ನ 9 ದಿನಗಳಲ್ಲಿ ಬಿಡಿಯಾಗಿ ನಾವು ಧ್ಯಾನಿಸಲಿದ್ದೇವೆ. ಹಾಗೂ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಭಕ್ತರಿಗೆ ಕೊಡಲಿದ್ದೀರಿ. ಸೊ ಚಟುವಟಿಕೆಗಳು ಬರದಿಂದ ಸಾಗ್ತಾ ಇವೆ, ತಯಾರಿ ಅದ್ದೂರಿಯಾಗಿ ಸಾಗ್ತಾ ಇದೆ. ನಾವು ನೋಡ್ತೇವೆ ಮಂಗಳೂರಲ್ಲಿ ನಿರಂತರವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ವಿಶೇಷವಾಗಿ ಇಲ್ಲಿಗೆ ಬರುವಂಥ ಸ್ಥಳಕ್ಕೂ ಸ್ವಲ್ಪ ಅನಾತಿ ದೂರದಲ್ಲಿ ನಾವು ನಂತೂರು ಸರ್ಕಲ್ ಇದೆ. ಸೊ ಜೊತೆಗೆ ಅದೆಷ್ಟು ಜನಸಾಗರ ಬರೋದರಿಂದಾಗಿ ಇಲ್ಲಿನ ಒಂದು ಪಾರ್ಕಿಂಗ್ ಸ್ಥಳಾವಕಾಶ ಯಾವ ರೀತಿ ಅದಕ್ಕೆ ವ್ಯವಸ್ಥಿತವಾಗಿ ನೀವು ಅದನ್ನು ಮಾಡಿದ್ದೀರಾ ಫಾದರ್? ಪುಣ್ಯಕ್ಷೇತ್ರದ ವಟಾರದೊಳಗೆ ಎಷ್ಟೊಂದು ಜಾಗ ಇದೆ, ಅವೆಲ್ಲವನ್ನ ಭಕ್ತಾದಿಗಳಿಗೆ ನಾವು ಟ್ರಾಫಿಕ್ ಆಗಿ ಅಥವಾ ಈ ವಾಹನ ಪಾರ್ಕಿಂಗ್ ಆಗಿ ಮೀಸಲಿಡ್ತೇವೆ. ಆದ್ದರಿಂದ ಜನರಿಗೆ ಅಷ್ಟೊಂದು ಕಷ್ಟ ಆಗಲ್ಲ. ಈಗ ನಂತೂರು ಸರ್ಕಲ್ನಲ್ಲಿ ಖಂಡಿತವಾಗಿಯೂ ಟ್ರಾಫಿಕ್ ಜಾಮ್ ಆಗುತ್ತೆ. ಆದ್ದರಿಂದ ಈಗ ಟ್ರಾಫಿಕ್ ಜಾಮ್ ಇದ್ರೂ ನಾನು ಪ್ರತಿ ಗುರುವಾರ ಇಲ್ಲಿ ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ. ಆದ್ರೆ ಒಂದು ವಿನಂತಿ ಏನಂದ್ರೆ, ಈ ಟ್ರಾಫಿಕ್ ಜಾಮ್ ಇರುವುದರಿಂದ ಭಕ್ತಾದಿಗಳು ಸ್ವಲ್ಪ ಮನೆಯಿಂದ ಬೇಗನೆ ಹೊರಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಎಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಸ್ವಲ್ಪ ಈ ಪೂಜೆಯ ವೇಳೆಗಿಂತ ಮೊದಲೇ ಹೊರಟು ಬಂದ್ರೆ ಖಂಡಿತವಾಗಿ ನಿಮ್ಗೆ ಆರಾಮವಾಗಿ ಈ ಪುಣ್ಯಕ್ಷೇತ್ರಕ್ಕೆ ತಲುಪಬಹುದು. ಇಲ್ಲಿ ನಡೆಯುವಂತ ಭಕ್ತಿ ಕಾರ್ಯಗಳಲ್ಲಿ ವ್ಯವಸ್ಥಿತವಾಗಿ ಪಾಲ್ಗೊಳ್ಬಹುದು. ಓಕೆ, ಇದು ನವೇನ ದಿನಗಳಲ್ಲಿ. ಆದರೆ ಹಬ್ಬದ ದಿನ ನಮಗೆ ಒಂದು ಲೆಕ್ಕಾಚಾರ ಸಿಗಲ್ಲ ಎಷ್ಟು ಜನರು ಬರ್ತಾರೆ ಅಂತ. ಆ ಸಂದರ್ಭದಲ್ಲಿ ಯಾವ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಫಾದರ್ ಇದೆ? ಹೌದು, ನಾವು ಏನ್ ಮಾಡಿದ್ವಿ ಅಂದ್ರೆ, ಇಲ್ಲಿ ಪುಣ್ಯಕ್ಷೇತ್ರದ ಪಕ್ಕದಲ್ಲಿ ಇರುವಂತ ಜಾಗಗಳನ್ನ ನಾವು ಗುರುತಿಸಿಕೊಂಡಿದ್ದೇವೆ. ಸೊ
ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅಲ್ಲಿ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ಇದೆ. ಆದರೆ ಇದು ಪ್ರತಿ ವರ್ಷ ನಡೆಯುವ ವಾರ್ಷಿಕ ಮಹೋತ್ಸವದಲ್ಲಿ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ ಅಂತ ಜನರಿಗೆ ಇವಾಗಲೇ ಗೊತ್ತಿದೆ. ಸೊ ಆದ್ದರಿಂದ ಅವರು ಆದಷ್ಟು ಮಟ್ಟಿಗೆ ಮಾರ್ಗದ ಪಕ್ಕದಲ್ಲೇ ವೆಹಿಕಲ್ ಅನ್ನು ಇಟ್ಟು ಈ ಪುಣ್ಯಕ್ಷೇತ್ರದ ಒಳಗೆ ನಡೆದುಕೊಂಡು ಬರ್ತಾರೆ. ಸೊ ಆದಷ್ಟು ಮಟ್ಟಿಗೆ ಇಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಡಲಾಗ್ತದೆ. ಇಲ್ಲದ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ನಾವು ರಿಕ್ವೆಸ್ಟ್ ಮಾಡಿ ಅಲ್ಲಿ ಕೊಡ್ತೇವೆ. ಮತ್ತು ಇಲ್ಲದಿದ್ದರೆ ಭಕ್ತಾದಿಗಳು ಅವರಿಗೆ ಇವಾಗಲೇ ಗೊತ್ತಿರೋದ್ರಿಂದ ಮತ್ತು ನಾವು ಆವಾಗಲೇ ಅವರಿಗೆ ತಿಳಿಸಿರುವುದರಿಂದ ಅವರು ಆ ರೀತಿ ನಡೆದುಕೊಂಡು ಬರ್ತಾರೆ. ಕೊನೆಯದಾಗಿ ಜನರಿಗೆ ಯಾವ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀವು ನೀಡಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಯಾವ ಕಿವಿ ಮಾತನ್ನು ನೀವು ಜನರಿಗೆ ನೀಡಲಿಕ್ಕೆ ಇಷ್ಟಪಡ್ತೀರಾ ಫಾದರ್? ಈ ಜನವರಿ 4ರಂದು ನಾನು ಹೇಳಿದ ಹಾಗೆ ಹೊರೆಕಾಣಿಕೆ ಇದೆ, ಹೊರೆಕಾಣಿಕೆ ಮೆರವಣಿಗೆ. ಹೊರೆಕಾಣಿಕೆ ಮೆರವಣಿಗೆ ಆದ್ಮೇಲೆ ಇಲ್ಲಿ ಪುಣ್ಯಕ್ಷೇತ್ರದ ವಠಾರದಲ್ಲಿ ಸರ್ವಧರ್ಮ ಸಮನ್ವಯ ಸಭೆ ಇದೆ, ಇಂಟರ್ ರಿಲಿಜಿಯಸ್ ಡಯಲಾಗ್. ಸೊ ಇದರಲ್ಲಿ ಹಿಂದೂ ಸಮುದಾಯದ ಮುಖಂಡರು, ಕ್ರೈಸ್ತ ಸಮುದಾಯದ ಮುಖಂಡರು ಮಾತ್ರವಲ್ಲ, ಈ ಮುಸ್ಲಿಂ ಸಮುದಾಯದ ಮುಖಂಡರು ಬರ್ತಾರೆ. ಸೊ ಬಂದು, ಯಾಕಂದ್ರೆ ಈ ಬಾಲವೀಸಿನ ಪುಣ್ಯಕ್ಷೇತ್ರ ಒಂದು ಸರ್ವ ಧರ್ಮ ಸಂಗಮ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬೆಳಗಿಂದ ಸಂಜೆಯವರೆಗೆ, ಅಂದ್ರೆ ಬೆಳಿಗ್ಗೆ 5 ಗಂಟೆಯಿಂದ ಪುಣ್ಯಕ್ಷೇತ್ರದ ಗೇಟ್ ಓಪನ್ ಇರುತ್ತೆ, ಸಂಜೆ ರಾತ್ರಿ 10 ಗಂಟೆ ತನಕ. ಅವರ ಭಕ್ತಾದಿಗಳು ತಮ್ಮ ತಮ್ಮ ವೇಳೆಗೆ ಅನುಸಾರವಾಗಿ ಯಾವಾಗ ಅವರು ಫ್ರೀ ಇದ್ದಾರೆ ಆ ಸಮಯಕ್ಕೆ ಸರಿಯಾಗಿ ಅವರು ಈ ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ. ಬಂದು ಮೌನವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅವರು ಹೋಗ್ತಾರೆ. ಸೊ ಆ ರೀತಿ ಎಲ್ಲ ಧರ್ಮದವರಿಗೆ ಒಂದು ಆಶ್ರಯ ತಾಣವಾಗಿರುವುದರಿಂದ, ಇವರೆಲ್ಲರಿಗೆ ಈ ಬಾಲಯೇಸು ಅವರ ಕಣ್ಮಣಿಯಾಗಿರುವುದರಿಂದ ನಾವು ಕೂಡ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಸಾಮರಸ್ಯ ಸಭೆಯನ್ನ ನಡೀತೇವೆ. ಆ ಮೂಲಕ ನಾವು ಏನ್ ಹೇಳಲಿಕ್ಕಿದ್ರೆ ಏನಂದ್ರೆ, ಈ ಪುಣ್ಯಕ್ಷೇತ್ರ ಎಲ್ಲರದು, ಬಾಲಯೇಸು ಎಲ್ಲರನ್ನ ಆಶೀರ್ವದಿಸಲಿಕ್ಕೆ ರೆಡಿ ಇದ್ದಾರೆ. ಸೊ ನೀವೆಲ್ಲರೂ ಬಂದು ಬಾಲಯೇಸುವಿನಿಂದ ಆಶೀರ್ವಾದವನ್ನ ಪಡೆಯಿರಿ. ನಿಮ್ಮ ಕಷ್ಟಗಳಿಗೆ ಪರಿಹಾರ, ನೋವಿಗೆ ಪರಿಹಾರ ಮಾತ್ರವಲ್ಲ, ಆ ಮೂಲಕ ನಿಮ್ಮ ಜೀವನವನ್ನ ಹಸನಾಗಿಸಿರಿ ಎನ್ನುವಂತ ಸಂದೇಶವನ್ನ ನೀಡ್ಲಿಕ್ಕಿದ್ದೀರಿ. ಆದ್ದರಿಂದ ನಿಮಗೆಲ್ಲರಿಗೂ ಈ ವಿಡಿಯೋವನ್ನ ಆಲಿಸುವಂತ ನೋಡುವಂತ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಜನರಿಗೆ ನಾವು ಈ ಹಬ್ಬಕ್ಕೆ ಒಂದು ಪ್ರೀತಿಯ ಆಮಂತ್ರಣವನ್ನ ಕೊಡ್ತಾ ಇದ್ದೇವೆ. ಜನವರಿ 4 ಸಂಜೆ 4:15 ಗಂಟೆಗೆ ಕುಲಶೇಖರ ಚರ್ಚಿನಿಂದ ಹೊರೆಕಾಣಿಕೆ ಆರಂಭವಾಗಿ, ಜನವರಿ 15ರಂದು ಸಂಜೆ 6 ಗಂಟೆಗೆ ಒಂದು ವಿಶೇಷ ಪೂಜೆ ಇದೆ. ಅದಾದ ನಂತರ ಒಂದು ಪರಮಪ್ರಸಾದದ ಮೆರವಣಿಗೆ ಇದೆ. ಸೊ ಈ ಹಬ್ಬ ಮೆರವಣಿಗೆಯಿಂದ ಆರಂಭವಾಗಿ ಮೆರವಣಿಗೆಯಿಂದ ಕೊನೆಗೊಳ್ತಾರೆ. ಸೊ ಎಲ್ಲ 11 ದಿನದ ಹಬ್ಬದ ಭಕ್ತಿ ಆಚರಣೆಗೆ ನಿಮಗೆಲ್ಲರಿಗೂ ಸ್ವಾಗತವನ್ನ ಕೊಡ್ತೇವೆ. ನೀವು ಬನ್ನಿ, ಇತರರನ್ನ ಕರೆದುಕೊಂಡು ಬನ್ನಿ, ಬಾಲಯೇಸುವಿನ ಭಕ್ತಿಗೆ ಹಾಗೂ ಆಶೀರ್ವಾದಕ್ಕೆ ಪಾತ್ರರಾಗಿ. ಇದು ನಮ್ಮ ಆಶಯ. ಓಕೆ, ಸೊ ಸರಿ ವೀಕ್ಷಕರೇ, ಖುಷಿಯಾಯಿತು ಫಾದರ್ ಅವರಿಂದ ತುಂಬ ಮಾಹಿತಿಗಳನ್ನು ಕೇಳಿದ್ದೇವೆ. ವಂದನೀಯ ಫಾದರ್ ಸ್ಟೀಫನ್ ಫೆರೇರಾ ಅವರೇ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಪ್ರೀತಿಯ ಬಾಲಯೇಸುವೆ, ನಿನ್ನಲ್ಲಿ ನಾನು ಪ್ರಾರ್ಥಿಸುವೆ, ಈ ಬಾರಿ ನಿನ್ನ ಹಬ್ಬವನ್ನು ಆಚರಿಸುವಾಗ ನೀನು ಭಕ್ತರ ಕಣ್ಮಣಿಯಾಗಿದೆಯಾ, ನೀನು ಭಕ್ತರಿಗೆ ಆಶೀರ್ವಾದವನ್ನು ನೀಡುವಂಥ ಜಲಸಿರಿಯಾಗಿದೆಯಾ, ಪ್ರತಿಯೊಬ್ಬರ ಕಷ್ಟಗಳನ್ನು ಆಲಿಸುವಂತಹ ಸಹೃದಯ ಮನಸ್ಸಿನ ಬಂಧು ಆಗಿದೆಯಾ. ಸೊ ಹಾಗಾಗಿ ನಿಮ್ಮ ಆಶೀರ್ವಾದ ಸದಾ ನಮಗೆ ನೀಡಿರಿ. ಈ ಒಂದು ವಾರ್ಷಿಕ ಮಹೋತ್ಸವವನ್ನು ನೀವು ಆಶೀರ್ವದಿಸಿ ಮತ್ತು ನಮ್ಮೆಲ್ಲರನ್ನು ನೀವು ಕಾಪಾಡಿರಿ ಅಂತ ಹೇಳುತ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಭಕ್ತರ ಕಣ್ಮಣಿ ಬಾಲಯೇಸು ವಿಶೇಷ ಸಂಚಿಕೆಯನ್ನು ನಾವಿಲ್ಲಿ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ.